ಆತ್ಮೀಯ ವೀಕ್ಷಕರೇ, ನಾವಿವತ್ತು ಇರುವಂಥದ್ದು ಬಾಳೆಪುನಿ ಗ್ರಾಮದಲ್ಲಿ. ಇದು ಮಂಗಳೂರು ತಾಲೂಕು ಬರ್ತದೆ. ಈಗ ಇನ್ನು ಮುಂದಕ್ಕೆ ಇದು ಉಳ್ಳಾಲ ತಾಲೂಕು ವ್ಯಾಪ್ತಿಗೆ ಬರುವಂಥದ್ದು. ಇದು ಶಾಸಕ UT ಖಾದರ್ ಅವರ ಕ್ಷೇತ್ರಕ್ಕೆ ಸಂಬಂಧಪಡ್ತದೆ. ಸದ್ಯಕ್ಕೆ ಇದು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಈಗಾಗಲೇ ಮಂಗಳೂರು ಉಳ್ಳಾಲ ತಾಲೂಕಾಗಿ ಘೋಷಣೆಯಾಗಿದೆ. ಮುಂದಕ್ಕೆ ಇದು ಬಾಳೆಪುನಿ ಸಹ ಬಂಟ್ವಾಳದಿಂದ ಉಳ್ಳಾಲ ತಾಲೂಕಿಗೆ ಶಿಫ್ಟ್ ಆಗ್ತದೆ. ಆ ಕಾರಣಕ್ಕೆ ನಾವಿವತ್ತು ಬಾಳೆಪುನಿಯಲ್ಲಿದ್ದೇವೆ. ವೀಕ್ಷಕರೇ, ಇಲ್ಲೊಂದು ವಿಶೇಷತೆ ಇದೆ. ಬಾಳೆಪುನಿ ಗ್ರಾಮ ಪಂಚಾಯತ್ನಲ್ಲಿ ಆರಂಭದಲ್ಲಿ ಅತ್ಯಧಿಕ ಕೋವಿಡ್ ಪ್ರಕರಣಗಳಿದ್ದವು. ಆದರೆ ವಿವಿಧ ಸಂಘ ಸಂಸ್ಥೆಗಳು, ಅದರಲ್ಲೂ ಮುಖ್ಯವಾಗಿ ಜನಶಿಕ್ಷಣ ಟ್ರಸ್ಟ್ ಮತ್ತು ಪಂಚಾಯತ್ ಸಹಭಾಗಿತ್ವದಲ್ಲಿ, ಅದಲ್ಲದೆ ಮಸೀದಿಗಳು, ಮಂದಿರಗಳು, ಇಲ್ಲಿನ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಉತ್ತಮವಾಗಿ ಅದರಲ್ಲೂ ಆಶಾ ಕಾರ್ಯಕರ್ತೆಯರು ಹಾಗೂ ಸ್ಥಳೀಯ ಪಂಚಾಯತ್ ಸದಸ್ಯರೆಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ, ಜಾತಿ ಮತ ಧರ್ಮ ರಾಜಕೀಯವೆಲ್ಲವನ್ನು ಬದಿಗಿಟ್ಟು ಕಾರ್ಯನಿರ್ವಹಿಸಿ ಈಗ ಅತ್ಯಂತ ಕನಿಷ್ಠ ಸಂಖ್ಯೆಗೆ ಬಂದು ತಲುಪಿದೆ. ಕನಿಷ್ಠ ಒಂದು ಬೆರಳೆಣಿಕೆಯ 10-20 ಸಕ್ರಿಯ ಪ್ರಕರಣಗಳು ಮಾತ್ರ ಇವೆ. ಇಲ್ಲೊಂದು ವಿಶೇಷ ಅಂದರೆ, ಮೊನ್ನೆ ತಾನೇ ಈ ಬಾಳೆಪುನಿಗೆ ಉತ್ತಮ ಕೋವಿಡ್ ನಿಯಂತ್ರಣದಲ್ಲಿ ಅತ್ಯುತ್ತಮ ಗ್ರಾಮ ಎನ್ನುವಂಥ ಪ್ರಶಸ್ತಿ ಈ ಬಾಳೆಪುನಿಗೆ ಬಂದಿದೆ. ನಾವಿವತ್ತು ಇರುವಂಥದ್ದು ಬಾಳೆಪುನಿಯಲ್ಲಿ. ಇದು ನೀವು ಕಾಣ್ತಿರುವಂಥದ್ದು ಬಾಳೆಪುನಿ ಗ್ರಾಮ ಪಂಚಾಯತ್. ಇಲ್ಲಿ ಈ ಪ್ರಶಸ್ತಿ ಬರಲಿಕ್ಕೆ ಪಂಚಾಯತ್ ಸದಸ್ಯರಿಂದ ಮಾತ್ರ ಸಾಧ್ಯ ಆಗಲಿಲ್ಲ, ಎಲ್ಲರ ಜೊತೆಯಾಗಿ ಸೇರಿದ್ರಿಂದ ಇಂಥ ಒಂದು ಪ್ರಶಸ್ತಿ ಬರಲಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲೂ ಮುಖ್ಯವಾಗಿ ನಾವಿವತ್ತು ನಿಮ್ಮನ್ನು ಇಲ್ಲಿಂದ ಪಂಚಾಯತ್ಗೆ ಬಂದಿದ್ದೇವೆ. ಈಗ ಇನ್ನು ಮತ್ತೆ ಇಲ್ಲಿಂದ ನಾವು ನಿಮ್ಮನ್ನು ನಡುಪದವು ಉಮರ್ ಜುಮಾ ಮಸೀದಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಐಸೋಲೇಷನ್ ಸೆಂಟರನ್ನು ಮಾಡಿದ್ದಾರೆ ಮದರಸದಲ್ಲಿ. ಮಾತ್ರವಲ್ಲದೆ ಅಲ್ಲಿ ಒಂದು ಮುಖ್ಯವಾಗಿ ಒಂದು ತಂಡ, 30 ಜನರ ತಂಡವನ್ನು ಉಮರ್ ಮಸೀದಿಯ ಸಮಿತಿ ಮಾಡಿದೆ. ಆ ತಂಡ 30 ಮಂದಿಯ ತಂಡಕ್ಕೆ ಒಬ್ಬೊಬ್ಬರಿಗೂ ಸಹ 10ರಿಂದ 13 ಮನೆಗಳ ಜವಾಬ್ದಾರಿ ನೀಡಲಾಗಿದೆ. ಆ ತಂಡದ ಯುವಕರು ಆ ಮನೆಗಳ ಜವಾಬ್ದಾರಿ ನಿರ್ವಹಿಸ್ತಾರೆ. ಅಲ್ಲಿ ಅಗತ್ಯ ಇರುವಂತಹ ಆಹಾರದ ವಸ್ತುವಾಗಲಿ ಅಥವಾ ಔಷಧವಾಗಲಿ, ಅದೇ ರೀತಿ ಆರೋಗ್ಯದ ಸಮಸ್ಯೆ ಬಂದರೆ ಆ ತಂಡದ ಸದಸ್ಯರು ಅವರೇ ನಿರ್ವಹಣೆ ಮಾಡ್ತಾರೆ. ಅಂತಹ ಒಂದು ಅತ್ಯುತ್ತಮ ವ್ಯವಸ್ಥೆ, ಜಾತಿ ಮತ ಧರ್ಮವನ್ನು ಹೊರಗಿಟ್ಟು ಸುಮಾರು ಒಂದು 250 ಮನೆಗಳಿಗೆ ಆ ಸೇವೆ ನೀಡ್ತಾ ಇದ್ದಾರೆ. ನಾವಿಲ್ಲಿ ಈಗ ಇನ್ನು ಮುಂದಕ್ಕೆ ಆ ಮಸೀದಿಗೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಪದಾಧಿಕಾರಿಗಳ ಜೊತೆ ಮಾತನಾಡ್ತೇವೆ. ಅದೇ ರೀತಿ ಅಲ್ಲಿನ ವಿಶೇಷತೆ ಏನು, ಅಲ್ಲಿ ಏನೆಲ್ಲ ಮಾಡಿದ್ದಾರೆ ಅದೆಲ್ಲವನ್ನು ನಾವು ನಿಮಗೆ ಅಲ್ಲಿ ತೋರಿಸಲಿಕ್ಕಿದ್ದೇವೆ. ಈಗ ಅಲ್ಲಿ ಹೋಗುವುದಕ್ಕಿಂತ ಮೊದಲು ನಮ್ಮ ಜೊತೆ ಬಾಳೆಪುನಿ ಪಂಚಾಯತ್ನ ಸಕ್ರಿಯ ಸದಸ್ಯರು, ಸ್ವಚ್ಛತೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜನಾರ್ದನ್ ಕುಲಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇದರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಅಲ್ಲಿ ಮಸೀದಿಯ ವ್ಯವಸ್ಥೆ ಹಾಗೆ ಬಾಳೆಪುನಿಯ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಏನು ಮಾಡಿದೆ, ಏನು ಮಾಡಲಾಗ್ತಿದೆ, ಇದರ ಬಗ್ಗೆ ಅವರು ಸ್ವಲ್ಪ ಮಾಹಿತಿ ನಿಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಈಗ ನಮ್ಮ ಜೊತೆ ಇಲ್ಲಿ ಸ್ವಚ್ಛತೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತಹ ಹಾಗೂ 2ನೇ ಬಾರಿ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಜನಾರ್ದನ್ ಕುಲಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಬಾಳೆಪುನಿಯಲ್ಲಿ ಇದಕ್ಕಿಂತ ಮೊದಲು ಎಷ್ಟು ಪ್ರಕರಣಗಳಿತ್ತು, ಈಗ ಹೇಗೆ ನಿರ್ವಹಿಸುತ್ತಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ಬಾಳೆಪುನಿಯಲ್ಲಿ ಅತ್ಯಧಿಕ ಪ್ರಕರಣಗಳಿದೆ ಅನ್ನುವಂಥದ್ದು ಇತ್ತು. ಈಗ ಏನಾಗಿದೆ, ಅದೇ ಪ್ರಕರಣ ಮುಂದುವರಿದಿದೆ? ಈಗ ಎಷ್ಟು ಪ್ರಕರಣಗಳಿವೆ? ಫಸ್ಟಿಗೆ 120 ಪ್ರಕರಣಗಳಿದ್ದವು. ಈಗ 20 ಕೇಸ್ಗಳು ಮಾತಿರುವುದು. ಇಲ್ಲಿ ಹೊಸ ಪಂಚಾಯತ್ ಮೆಂಬರ್ಗಳು ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಮನೆ ಭೇಟಿ ಮಾಡಿ ಅವರಿಗೆ ಎಲ್ಲ ಜಾಗೃತಿ ಮೂಡಿಸಿ ಈಗ ತಂಡವಾಗಿ ಕಾರ್ಯನಿರ್ವಹಿಸಿ ಈಗ ತುಂಬ ಕಡಿಮೆ ಆಗಿದೆ. ಒಂದು 10-20 ಪ್ರಕರಣಗಳು ಇರ್ಬೋದು ಅಷ್ಟೇ. ನಿಮ್ಮ ಪಂಚಾಯತಿಗೆ ಇಲ್ಲಿ ಉತ್ತಮವಾಗಿ ಕೋವಿಡ್ ನಿರ್ವಹಣೆ ಉತ್ತಮವಾಗಿ ನಿರ್ವಹಿಸುವಂಥ ಒಂದು ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಮಟ್ಟದ ಪ್ರಶಸ್ತಿ. ಅದು ಹೇಗೆ ಸಾಧ್ಯ ಸರ್? ಅದು ಈ ಟೀಮ್ ವರ್ಕ್ ಟೋಟಲ್. ಈಗ ಎಲ್ಲರೂ ಇಲ್ಲಿ ಇದು ಮಾಡಿದ್ದಾರೆ ಎಂಥದ್ದು ಕೋವಿಡ್ ಕಾರ್ಯನಿರ್ವಹಣೆ ಪಡೆ ಅಂತ ಮಾಡಿದ್ದಾರೆ. ಎಲ್ಲರಿಗೂ ತಿಳಿ ಹೇಳಿ ಈಗ ಹೋಮ್ ಕ್ವಾರಂಟೈನ್ ಎಲ್ಲ ಇರ್ತದಲ್ಲ, ಅಲ್ಲಿ ಮನೆಯವರಿಗೆಲ್ಲ ಹೇಳಿ ನೀವು ಹೊರಗೆಲ್ಲ ಹೋಗಬಾರ್ದು, ಹಾಗೆಲ್ಲ ಎಲ್ಲ ಸೇರಿ ಅವರಿಗೆಲ್ಲ ಹೇಳಿ ಟೋಟಲ್ ಕಂಟ್ರೋಲ್ ಬಂದಿದೆ. ಹೌದೌದು. ಮತ್ತು ನಮ್ಮ ಪಿ ಡಿ ಸರ್ ಕೂಡ ಅವರು ಕೂಡ ಫುಲ್ ಹೇಳಿ ಇದು ಮಾಡಿದ್ದಾರೆ. ಹಾಗೆ ಟೋಟಲ್ ಇದು ಬಂದಿದೆ, ನಿಯಂತ್ರಣದಲ್ಲಿ. ಮತ್ತೆ ಈಗ ಇಲ್ಲೊಂದು ನಡುಪದ ಮಸೀದಿಯಲ್ಲಿ ಒಂದು ತಂಡ ಮಾಡಿದ್ದಾರೆ 30 ಮಂದಿ. ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆ? ಅಲ್ಲಿ ಕೂಡ ಒಂದು ಟೀಮ್ ಇದೆ ಅವರದೇ. ಅಲ್ಲಿ ನಮ್ಮ ಹಿರಿಯ ಸದಸ್ಯರೊಬ್ಬರು ಕಳೆದ ನಾಸಿರ್ ಅಂತಿದ್ದಾರೆ, ಅವರು ಅದರ ಅಧ್ಯಕ್ಷರು. ಅವರೆಲ್ಲ ಒಂದು ಟೀಮ್ ಮಾಡಿ ಅವರ ಮಸೀದಿಯಲ್ಲಿ ಒಂದು ಬೆಡ್ ಎಲ್ಲ ಮಾಡಿ
ಅವರಿಗೆ ಏನಾದರೂ ಸಡನ್ ಏನಾದರೂ ಬಂದರೆ ತಕ್ಷಣಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲ ಹಾಗೇನಿಲ್ಲ, ಅದು ಹಾಗೇನಿಲ್ಲ. ಎಲ್ಲ ಯಾರು ಬಂದರೂ ಕೂಡ ಅಲ್ಲಿ ಅವರು ಸದ್ಯಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ವರದಾನವಾಗಿ ಹೌದೌದು, ನಿಜವಾಗಲೂ ಒಂದು ವರದಾನ ಆಗಿದೆ. ನಾವು ಕೂಡ ಅದನ್ನು ಕೇಳಿದ್ದು, ನಾವು ಅದನ್ನೆಲ್ಲ ನೋಡಿ ನಾವು ಇಲ್ಲಿ ಕೂಡ ಒಂದು ಮಾಡುವಂತ ನಾವು ಹೇಳ್ತಾ ಇದ್ದೆವು. ನಾಸಿರ್ ನಡಪದ ಇದ್ದಾರಲ್ಲ, ಅವರು ಕಳೆದ ಸಲ ಕೂಡ ಈ ಕೋವಿಡ್ ಈ ಟೈಮಲ್ಲಿ ಆಶಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಒಬ್ಬೊಬ್ಬರು 2,2 ಸಾವಿರ ಕೊಟ್ಟಿದ್ದಾರೆ. ಅದು ಕೂಡ ಅವರು, ನಾನೀಗ ಹೇಳ್ತಿದ್ದೇನೆ, ಅವರು ಯಾರ ಹತ್ರ ಹೇಳಬೇಡಿ, ಇದು ಸೀಕ್ರೆಟ್ ಆಗಿ ಕೊಟ್ಟದ್ದು ಅವರು ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಮತ್ತು ಈಗ ಅಲ್ಲಿ ಇವರಿದ್ದಾರಲ್ಲ ಇಬ್ರಾಹಿಂ ತಪಸ್ಸಿ, ಅವರು ಕೂಡ ಹಾಗೆ ಸಮಾಜ ಸೇವೆ ಈಗ ಕೋವಿಡ್ ಕಾಲದಲ್ಲಿ ಎಲ್ಲ ಫೀಲ್ಡಿಗೆ ಭಾರಿ ಕೆಲಸ ಮಾಡ್ತಾರೆ. ಹಾಗೆ ನಮಗೆ ಅವರ ಮೇಲೆ ತುಂಬ ಅಭಿಮಾನ ಇದೆ. ವೀಕ್ಷಕರು, ಇದು ಇಲ್ಲಿನ ಪಂಚಾಯತ್ ಸದಸ್ಯರು ಹಾಗೂ ಸಕ್ರಿಯವಾಗಿ ಕೋವಿಡ್ ನಿಯಂತ್ರಣದಲ್ಲಿಯೂ ಅದೇ ರೀತಿ ಸ್ವಚ್ಛತೆಯಲ್ಲೂ ಸಕ್ರಿಯವಾಗಿ ತೊಡಗಿಸಿರುವಂತಹ ಜನಾರ್ದನ್ ಕುಲಾರ್ ಅವರ ಮಾತು. ಈಗ ನಾವು ನಿಮ್ಮನ್ನು ಇಲ್ಲಿಂದ ನೇರವಾಗಿ ನಾವು ಅಲ್-ಉಮರ್ ಮಸೀದಿ ನಡುಪದಗೆ ಕರೆದೊಯ್ತಾ ಇದ್ದೇವೆ. ಬನ್ನಿ. ಈಗ ಇದಕ್ಕಿಂತ ಮೊದಲು ನಾವು ಬಾಳೆಪುನಿ ಪಂಚಾಯತ್ನ ಸಕ್ರಿಯ ಸದಸ್ಯರಾಗಿರುವಂತಹ ಜನಾರ್ದನ್ ಕುಲಾರ್ ಅವರನ್ನು ನಾವು ಮಾತಾಡಿ ಇಲ್ಲಿಂದ ನಾವು ಹೊರಟಿದ್ದೇವೆ. ಹೊರಡುವಂಥ ಸಂದರ್ಭದಲ್ಲಿ ನಮಗೆ ರಸ್ತೆಯಲ್ಲಿ ತಾಲೂಕು ಪಂಚಾಯತ್ನ ಸದಸ್ಯರು ಅವರು ಸಹ ಸಕ್ರಿಯವಾಗಿ ಕೋವಿಡ್ ನಿಯಂತ್ರಣದಲ್ಲೂ ಅದೇ ರೀತಿ ಸ್ವಚ್ಛತೆ ವಿಷಯದಲ್ಲೂ ಎಲ್ಲ ವಿಷಯದಲ್ಲೂ ಇಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿರುವಂತಹ ಹೈದರ್ ಖಯ್ಯಂಗಾಳ್ ಅವರು ನಮಗೆ ಸಿಕ್ಕಿದ್ದಾರೆ. ಈಗ ನಾವು ಅವರಲ್ಲಿ ಇಲ್ಲಿನ ಕೋವಿಡ್ ಈಗ ಹೇಗಿದೆ, ಹಿಂದೆ ಹೇಗೆ ಇತ್ತು, ಅದೇ ರೀತಿ ಇಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದೆ, ಅದೇ ರೀತಿ ಯಾವ ತಂಡ ಮಾಡ್ತಾ ಇದೆ, ಮಸೀದಿಯ ವಿಷಯನು ಅದರ ಬಗ್ಗೆ ನಾವು ಅವ್ರ ಹತ್ರ ಕೇಳ್ತಾ ಇದ್ದೇವೆ. ಸರ್, ಹೈದರ್ ಖಯ್ಯಂಗಾಳ್ ಅವರೇ, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ಸರ್ ಹೇಳಿ, ಈಗ ಇಲ್ಲಿ ಅತ್ಯಧಿಕ ಕೋವಿಡ್ ಪ್ರಕರಣಗಳಿದ್ದು ಈಗ ಹೇಗಿದೆ ಸರ್, ಹಾಗೂ ಯಾವ ರೀತಿ ನಿಯಂತ್ರಣಕ್ಕೆ ತರಲಾಗಿದೆ? ಕಳೆದ 2 ತಿಂಗಳಿಂದ ಈಚೆಗೆ ಸುಮಾರು 200ಕ್ಕಿಂತಲೂ ಮಿಕ್ಕಿ ಪಾಸಿಟಿವ್ ಪ್ರಕರಣಗಳು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದದ್ದನ್ನು ನಾವು ಗಮನಿಸಿದ್ದೇವೆ. ಆದಾಗ್ಯೂ ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡಂಥ ಬಾಳೆಪುಣಿ ಗ್ರಾಮಾಡಳಿತ, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಹಾಯಕಿಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಾಳೆಪುಣಿ ಗ್ರಾಮ ಪಂಚಾಯತಿನ ಟಾಸ್ಕ್ ಫೋರ್ಸ್ ಸಮಿತಿ ಏನಿದೆಯೋ ಅವರೆಲ್ಲರೂ ಮತ್ತು ಬಾಳೆಪುಣಿ ಗ್ರಾಮ ಪಂಚಾಯತಿನ ಸದಸ್ಯರು, ಬಾಳೆಪುಣಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯವರು ವಿಶೇಷವಾಗಿ ಬಾಳೆಪುಣಿ ಗ್ರಾಮ ಪಂಚಾಯತ್ನೊಂದಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರುವಂಥ ಜನ ಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರುಗಳಾದಂಥ ಶ್ರೀನಾಥ್ ಶೆಟ್ಟಿ ಮತ್ತು ಕೃಷ್ಣಮೂಲ್ಯರವರು, ಅದೇ ರೀತಿಯಾಗಿ ಗ್ರಾಮಸ್ಥರೆಲ್ಲರೂ ಒಂದು ರೀತಿಯಲ್ಲಿ ಸಹಕಾರವನ್ನು ನೀಡುವುದರ ಮೂಲಕ ಈ ಕೋವಿಡ್ ಬಹಳಷ್ಟು ನಿಯಂತ್ರಣಕ್ಕೆ ಬಂದಿದೆ ಎಂಬ ತೃಪ್ತಿ ನಮಗಿದೆ. ಆದರೂ ಸುಮಾರು 28ರಿಂದ 30ರವರೆಗೆ ಪಾಸಿಟಿವ್ ಕೇಸುಗಳು ಇವತ್ತು ಲಭ್ಯವಿದ್ದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಡಿಮೆಯಾಗುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಪಣತೊಟ್ಟು ಮುನ್ನಡೆಯುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಕಳೆದ ವರ್ಷ ಕೋವಿಡ್ ಬಂದಂಥ ಸಂದರ್ಭಗಳಲ್ಲಿ ಬಾಳೆಪುಣಿ ಗ್ರಾಮಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಶಾಸಕರಾದಂಥ UT ಖಾದರ್ ಅವರ ವಿಶೇಷ ಮಾರ್ಗದರ್ಶನದಲ್ಲಿ ಬಹಳಷ್ಟು ಸಭೆಗಳನ್ನು ನಡೆಸಿದೆವು. ಆ ಸಭೆಗಳಲ್ಲಿ ಅದಕ್ಕೆ ಜನಶಿಕ್ಷಣ ಟ್ರಸ್ಟ್ ಕೂಡ ಬಹಳಷ್ಟು ಪ್ರೇರಕ ಶಕ್ತಿಯಾಗಿ ಕೆಲಸವನ್ನು ಮಾಡಿತು. ಈ ಸಂದರ್ಭದಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು, ಅಲ್ಲಲ್ಲಿ ಗುಂಪು ಸಭೆಗಳನ್ನು ಸಾಮಾಜಿಕ ಅಂತರದ ಮೂಲಕ ಮಾಡುವುದರ ಮೂಲಕ ಜನರಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವಲ್ಲಿ ಈ ಸಭೆಗಳು ಯಶಸ್ವಿಯನ್ನು ಕಾಣತೊಡಗಿತು. ಮತ್ತು ಸಮಯಕ್ಕೆ ಸರಿಯಾಗಿ ಜನರಿಗೆ ಅದರ ತಿಳಿ ಹೇಳುವುದರ ಮೂಲಕ ಕಂಕನಾಡಿ ಹೋಮಿಯೋಪತಿ ಆಸ್ಪತ್ರೆ ಏನಿದೆಯೋ ಅವರ ಮುಖಾಂತರ ಪ್ರತಿಯೊಂದು ಮನೆಗೂ ಹೋಮಿಯೋಪತಿ ಲಸಿಕೆಯನ್ನು ಕೊಡುವುದರ ಮೂಲಕ ಅವರಲ್ಲಿ ಮತ್ತಷ್ಟು ಅವರಿಗೆ ಪುಷ್ಟಿ ಶಕ್ತಿ ನೀಡುವಂಥ ಕೆಲಸವನ್ನು ಬಾಳೆಪುಣಿ ಗ್ರಾಮಾಡಳಿತ ಮಾಡುವಂಥ ಒಂದು ವ್ಯವಸ್ಥೆಗೆ ಮುಂದಡಿಯಿಟ್ಟಿತು. ಇದಕ್ಕೆಲ್ಲ ಊರಿನ ಜನರ ಸರ್ವವಿಧದ ಸಹಕಾರ, ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರವು ಹೆಚ್ಚಿನ ಬಲವನ್ನು ಕಂಡುಕೊಂಡಿತ್ತು. ಆ ಸಂದರ್ಭದಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಕೂಡ ಸ್ಥಳೀಯ ಸಂಘ ಸಂಸ್ಥೆಗಳು ದಾನಿಗಳ ನೆರವಿನಿಂದ ಜನರಿಗೆ ಅರ್ಹ ಕುಟುಂಬಗಳಿಗೆ ರೇಷನ್ ವ್ಯವಸ್ಥೆಯನ್ನು ಮಾಡುವಂಥ ಸಂಕಲ್ಪವನ್ನು ಕೂಡ ಮಾಡಿತ್ತು. ಆವಾಗ ಜನರಲ್ಲಿ ಜಾಗೃತಿ ಮತ್ತು ಆಡಳಿತಕ್ಕೆ ಒಂದು ರೀತಿಯ ಬಲ ಬಂತು. ಅದೇ ಮುಂದರಿಟ್ಟಾಗ ಈ ವರ್ಷ ಬಹಳಷ್ಟು ಅನುಕೂಲವಾಯಿತು ಎಂಬುದಾಗಿ ನಮ್ಮ ಭಾವನೆ. ಸರ್, ಈಗ ಇಲ್ಲಿನ ಸಂಘ ಸಂಸ್ಥೆಗಳು, ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು, ಅದೇ ರೀತಿ ಧಾರ್ಮಿಕ ಸಂಸ್ಥೆಗಳು ಎಲ್ಲವೂ ಸಹಕಾರ ನೀಡಿದೆ. ಇಲ್ಲಿ ಮಸೀದಿಯಲ್ಲಿ ಸಹ ಒಂದು ರೀತಿಯಲ್ಲಿ ಏನು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಅಲ್ಲಿ ತಂಡವನ್ನು ಕಟ್ಕೊಂಡಿದ್ದಾರೆ. ಅದರ ಬಗ್ಗೆ ತಮಗೆ ಏನಾದರೂ ಮಾಹಿತಿ ಇದೆ? ಹೌದು, ವಿಶೇಷವಾಗಿ ಪ್ರತಿಯೊಂದು ಈ ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳಲ್ಲಿಯೂ ಕೂಡ
ಧಾರ್ಮಿಕ ಮುಖಂಡರು ಮತ್ತು ಅಲ್ಲಿಯ ಯುವಕ ವೃಂದದ ಸಹಕಾರದೊಂದಿಗೆ ಈ ಕೋವಿಡ್ ನಿಯಂತ್ರಣಕ್ಕೆ ವಿಶೇಷವಾದಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತಾ ಇದೆ. ದೇವಸ್ಥಾನಗಳಿರಲಿ, ಇಗರ್ಜಿಗಳಿರಲಿ, ಮಸೀದಿಗಳಿರಲಿ, ಎಲ್ಲವೂ ಒಂದು ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಬಾಳೆಪುಣಿ ಗ್ರಾಮ ಪಂಚಾಯತಿಗೆ ಮತ್ತು ಸರ್ಕಾರಕ್ಕೆ ಸಾಥ್ ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾಗಿ ನಡುಪೋದವಿನಲ್ಲಿ ನಮ್ಮ ನಾಸೀರ್ ನಡುಪೋದವರವರ ನೇತೃತ್ವದಲ್ಲಿ ಅಲ್ಲಿ ಎಲ್ಲ ಸಮಾಜಶಕ್ತ ಜಮಾತರರು ಕೂಡಿಕೊಂಡು ಅಲ್ಲೊಂದು 3 ತುರ್ತು ಸಂದರ್ಭಗಳಲ್ಲಿ 3 ಹಾಸಿಗೆಯ ಒಂದು ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಈಗಾಗಲೇ ಸೂಕ್ತ ರೀತಿಯಲ್ಲಿ ತಯಾರಿಯನ್ನು ನಡೆಸಿದ್ದಾರೆ. ಸುಮಾರು 6 ವಾಹನಗಳನ್ನು ಒದಗಿಸುವುದರ ಮೂಲಕ ದೂರದ ಆಸ್ಪತ್ರೆಗಳಿಗೆ ಆ ರೋಗಿಗಳನ್ನು ಸಾಗಿಸುವಂಥ ವ್ಯವಸ್ಥೆ ಕೂಡ ಈಗಾಗಲೇ ಮುಂದರಿ ಇಟ್ಟಿದ್ದಾರೆ. ಅವರ ಜೊತೆ ನಾವೆಲ್ಲರೂ ಅವರಿಗೆ ಸಹಕಾರವನ್ನು ನೀಡಿದ್ದೇವೆ. ವಿಶೇಷವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರ ಒಂದು ಸಮಾಜ ಸೇವೆಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ವೀಕ್ಷಕರೇ, ಇದು ಬಂಟ್ವಾಳ ತಾಲೂಕು ಪಂಚಾಯತ್ ಆಗಿರುವಂತಹ ಹೈದರ್ ಕೈರಂಗಳವರ ಮಾತು. ಈಗ ನಾವು ನಿಮಗೆ ನೇರವಾಗಿ ಅಲ್ಲುಮಾರ್ ಜುಮ್ಮಾ ಮಸೀದಿ ಅಲ್ಲುಮಾರ್ ಜುಮ್ಮಾ ಮಸೀದಿ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಮುಂದಕ್ಕೆ ನೀವು ನಡುಪದವಿನಲ್ಲಿರುವ ಅಲ್ಲುಮಾರ್ ಜುಮ್ಮಾ ಮಸೀದಿ ಬಗ್ಗೆ ನಾವು ನಿಮಗೆ ತೋರಿಸ್ತೇವೆ. ವೀಕ್ಷಕರೇ, ನಾವೀಗ ಆಗದಾನೆ ಹೇಳಿದಂತೆ ನಾವೀಗ ಅಲ್ಲುಮಾರ್ ಮಸೀದಿ ನಡುಪದವಿನಲ್ಲಿದ್ದೇವೆ. ಇದು ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಈಗ ನಾವು ನಿಮಗೆ ಕಾಣ್ತಾ ಇರುವಂಥದ್ದು ಇದು ಅಲ್ಲುಮಾರ್ ಮಸೀದಿ. ಈಗ ಇಲ್ಲೆಲ್ಲ ಇರುವಂಥವರು ಇಲ್ಲಿನ ತಂಡ, ನಾವು ಆಗಾಗಲೇ ಹೇಳಿದಂತೆ 30 ಜನರ ತಂಡವನ್ನು ಇಲ್ಲಿ ರಚಿಸಿದ್ದಾರೆ. ಈ ತಂಡದಲ್ಲಿ ಮಹಿಳೆಯರು ಸಹ ಇದ್ದಾರೆ. ಈಗ ನೀವು ಕಾಣ್ತಿರುವಂಥದ್ದು ಇದು ತಂಡವಾಗಿ ಇಲ್ಲಿ ಕಾರ್ಯನಿರ್ವಹಿಸುವವರು. ಯಾರಿಗೆ ಕೋವಿಡ್ ಸಮಸ್ಯೆ ಬರ್ತದೆ ಅವರಿಗಾಗಿ ಇಲ್ಲಿ ತಂಡವನ್ನು ರಚಿಸಿರುವಂಥದ್ದು. ಮತ್ತು ಇದು ಈ ತಂಡದವರೆಲ್ಲರೂ ಇಲ್ಲಿ ನಿಮ್ಮ ಮುಂದೆ ಇದ್ದಾರೆ. ಅದೇ ರೀತಿ ಅಲ್ಲಿ ಕ್ವಾರಂಟೈನ್ಗೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಸಹ ನಾವು ನೀವು ಇನ್ನು ಕೆಲವು ಕ್ಷಣದಲ್ಲಿ ತೋರಿಸ್ತೇವೆ. ಅದಕ್ಕಿಂತ ಮೊದಲು ಈ ತಂಡದಲ್ಲಿ ಮಹಿಳೆಯರಿದ್ದಾರೆ. ಈ ಮಹಿಳೆಯರು ಈ ತಂಡದಲ್ಲಿ ಯಾವ ರೀತಿ ಕಾರ್ಯಾಚರಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ಅವರಲ್ಲೇ ಕೇಳೋಣ. ಮೇಡಮ್, ತಮ್ಮ ಹೆಸರು? Myself Munisha, working as a renal therapist. So which ಹೇಳಿ ನೀವು ಇದು ಈ ತಂಡದಲ್ಲಿದ್ದೀರಿ ಏನು ಕೆಲಸ? ನಾನು ಅಂದರೆ ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯ ಸಪೋರ್ಟ್ ಕೊಡಲಿಕ್ಕೋಸ್ಕರ ಈ ಒಂದು ಟೀಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನನಗೆ ಎಷ್ಟು ಆಗ್ತದೆ ಅಂದರೆ ಮೆಂಟಲಿ ಫಿಸಿಕಲಿ ಎಲ್ಲ ಸಪೋರ್ಟ್ ಕೊಡಲಿಕ್ಕೋಸ್ಕರ ಐ ಆಮ್ ಅ ಮೆಡಿಕಲ್ ಸ್ಟೂಡೆಂಟ್. ಸೊ ಎಷ್ಟು ಆಗ್ತದೆ ಅಷ್ಟು ಆ್ಯಕ್ಚುಲಿ ಎಲ್ಲರೂ ತುಂಬ ಸಫರ್ ಆಗೋದು ಮೆಂಟಲಿ, ಲೈಕ್ ಎಲ್ಲರೂ ಹೆದರ್ಕೊಳ್ತಿದ್ದಾರೆ ಕೋವಿಡ್ ಅಂದರೆ. ಬಟ್
ಅದಕ್ಕೋಸ್ಕರ ಒಂದು ಸಪೋರ್ಟ್ ಕೊಡಲಿಕ್ಕೋಸ್ಕರ, ಕೌನ್ಸಿಲಿಂಗ್ ಮಾಡಲಿಕ್ಕೋಸ್ಕರ ಎಷ್ಟು ಲೈಕ್ ಎಷ್ಟು ಸಪೋರ್ಟ್ ಆಗ್ತದೆ ಅಷ್ಟು ನಾವು ಕೊಡ್ತಿದ್ದೇವೆ. ಮೆಂಟಲಿ ಫಿಸಿಕಲಿ ಎವ್ರಿಥಿಂಗ್. ಈವನ್ ಕೌನ್ಸಿಲಿಂಗ್ ಕೊಡುವಂಥದ್ದು. ಏನಾದರೂ ಹೆಲ್ತ್ ಇಶ್ಯೂಸ್ ಬಂದರೆ ನಮಗೆ ಯಾವುದೇ ಪೇಷಂಟ್ಸ್ ಆಗಲಿ ನಮಗೆ ಬಂದರೂ ಕೂಡ ನಾವು ಡೈರೆಕ್ಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಎಂಥ ಫೆಸಿಲಿಟೀಸ್ ಬೇಕು ಅಷ್ಟು ನಾವು ಕೊಡ್ತಿದ್ದೇವೆ. ಥ್ಯಾಂಕ್ ಯು. ಈಗ ನೀವು ಅವರ ಅಭಿಪ್ರಾಯ ಕೇಳಿದ್ರಿ, ಇನ್ನೂ ಸಹ ಮೂವರು ಇದ್ದಾರೆ, ಅವರು ಏನು ಹೇಳ್ತಾರೆ ನೋಡೋಣ. ಮೇಡಮ್, ತಮ್ಮ ಹೆಸರು? ಶೀನಾ. ನಾನು ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್. ಸೊ ನನ್ನಿಂದ ಅಂದರೆ ಯಾರಿಗಾದರೂ ಸಿಮ್ಟಮ್ಸ್ ಆ ಥರ ಇದ್ದರೆ ಇಲ್ಲಿ ಯಾವ ಟೆಸ್ಟ್ ಮಾಡಲಿಕ್ಕೋಸ್ಕರ ನನ್ನಿಂದ ಎಷ್ಟು ಎಫೆಕ್ಟ್ ಆಗ್ತೋ ಅಷ್ಟು ನಾನು ಆಗ್ತೇನೆ. ಸೊ ಅವ್ರು ಹೇಳಿದಾಗೆ ನಾವು ಮೆಂಟಲಿ ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಸೊ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಎಫೆಕ್ಟ್ ನಾವು ಆಗ್ತೇವೆ. ಅಂದರೆ ನಾನು ವರ್ಕ್ ಮಾಡೋದೇ ಕೋವಿಡ್ ಲ್ಯಾಬಲ್ಲಿ. ಸೊ ಸ್ಟೂಡೆಂಟ್ ಅಲ್ಲ, ನಾನು ವರ್ಕ್ ಮಾಡ್ತಿರೋದು ವೈರಾಲಜಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸೊ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಎಫೆಕ್ಟ್ ನಾನು ಆಗ್ತೇನೆ. ಈಗ ಇನ್ನೊಬ್ಬರಿದ್ದಾರೆ, ತಮ್ಮ ಹೆಸರು ಮೇಡಮ್? ಫಮೀಜಾ. ನಾನು ಟೆಕ್ನಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಅಂದರೆ ಈ ಸಿಚುವೇಷನಲ್ಲಿ ನಾವು ಹೆಚ್ಚಾಗಿ ಒಂದು ಜನರಲ್ಲಿ ಧೈರ್ಯ ತುಂಬುವುದು ಮೇನ್. ಸೊ ಲೈಕ್ ಅದಕ್ಕೋಸ್ಕರ ಈ ಟೀಮೊಂದಿಗೆ ಯಾವ ರೀತಿ ನಾವು ಧೈರ್ಯ ತುಂಬೋದು ಅಂದರೆ ಇವೊಂದು ಯಾರಿಗಾದರೂ ಏನಾದರೂ ಸಿಮ್ಟಮ್ಸ್ ಇದ್ದರೆ ಅವರು ಒಬ್ಬರೇ ಇದ್ದರೆ ಲೈಕ್ ದಿಲ್ ಬಿ ಸ್ಕೇರ್ಡ್, ಏನು ಮಾಡಬೇಕು ಏನು ಗೊತ್ತಿರಲ್ಲ ಅದರಿಂದ. ಸೊ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಇಲ್ಲಿ ಮಾಡಲಿಕ್ಕೆ ನಾವು ಇಚ್ಛಿಸ್ತೇವೆ. ಧನ್ಯವಾದ. ಈಗ ಇನ್ನೊಬ್ಬರಿದ್ದಾರೆ, ಮೇಡಮ್ ಹೆಸರು? ಡಾಕ್ಟರ್ ಅಮೀನಾ ಅಫ್ರತ್ ಅಂತ. ನಾನು ಡ್ಯೂಟಿ ಡಾಕ್ಟರ್ ಆಗಿ ಸಾರಾ ಉಲ್ಲಾಲದಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಏನಾದರೂ ಲೈಕ್ ಜ್ವರಕ್ಕೆ ಇನಿಷಿಯಲ್ ಆಗಿ ಎಂಥ ಟ್ರೀಟ್ಮೆಂಟ್ ಮಾಡ್ಲಿಕ್ಕಾಗ್ತದೆ ಅದು ನಾನು ಮಾಡ್ಬೋದು ಇಲ್ಲಿ. ಸೊ ಸಿವಿಯರ್ ಆಗಿ ಸ್ಯಾಚುರೇಷನ್ ಲೋ ಎಲ್ಲ ಆದರೆ ಇಲ್ಲಿ ಶಿಫ್ಟ್ ಮಾಡಬೇಕು, ವೆಂಟಿಲೇಟರ್ ಆಗಿ ಎಲ್ಲ ಬೇಕಾದರೆ ಶಿಫ್ಟ್ ಮಾಡಬೇಕಾಗ್ತದೆ. ಇನಿಷಿಯಲಿ ಎಂಥ ಟ್ರೀಟ್ಮೆಂಟ್ ಮಾಡ್ಬೋದು ಅದು ನನ್ನ ಕೈಯಿಂದ ನಾನು ರೀಸೆಂಟ್ 1 year ಆಯಿತು. ಈಗ ವರ್ಕ್ ಮಾಡಲಿಕ್ಕೆ 6 months ವರ್ಕ್ ಮಾಡ್ತಿದ್ದೇನೆ. ಧನ್ಯವಾದ. ವೀಕ್ಷಕರೇ, ತಾವೀಗ ಮಹಿಳಾ ತಂಡದವರ ಅನುಭವವನ್ನು ಕೇಳಿದ್ದೀರಿ. ಇನ್ನು ನಾವು ನಿಮಗೆ ಇಲ್ಲಿ ಕ್ವಾರಂಟೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದಕ್ಕಾಗಿ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ 3. ಅದರ ಬಗ್ಗೆ ನೀವು ತೋರಿಸಿ ನಂತರ ನಾವು ಇಲ್ಲಿ ಸಮಿತಿಯವರ ಬಗ್ಗೆ ಮಾತಾಡ್ತೇವೆ. ಬನ್ನಿ ನಾವು ಬೆಡ್ ವ್ಯವಸ್ಥೆ ಹೋಗೋಣ. ವೀಕ್ಷಕರೇ, ನಾವು ಇಲ್ಲಿನ ಮಹಿಳಾ ತಂಡದ 4 ಮಂದಿ ಸದಸ್ಯರ ಜೊತೆ ಮಾತಾಡಿದ್ದೇವೆ. ಅದರಲ್ಲಿ ವೈದ್ಯರು, ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ನಾವು ಇಲ್ಲಿನ ಕ್ವಾರಂಟೈನ್ ವ್ಯವಸ್ಥೆ ಆಗಿದೆ. ಇದು ಮದರಸ, ಇಲ್ಲಿದ್ದು ಮಸೀದಿ ಕಟ್ಟಡ ಬರ್ತದೆ. ಇಲ್ಲಿ ಉಸ್ತಾದ್ಗಳು ಇಲ್ಲಿ ಇರುವಂಥ ರೂಮ್ ಇದು. ಅಲ್ಲಿ ಕ್ವಾರಂಟೈನ್ ವ್ಯವಸ್ಥೆಯನ್ನು 3 ಬೆಡ್ಡನ್ನು ಮಾಡಿದ್ದಾರೆ. ಈ 3 ಬೆಡ್ನ ಹೇಗೆ ಇದೆ ಅದನ್ನು ನಾವು ನಿಮಗೆ ತೋರಿಸ್ತೇವೆ. ಅದಕ್ಕಿಂತ ಮೊದಲು ಈ ಬೆಡ್ ಇದರೊಳಗೆ ಏನಿದೆ ಎನ್ನುವಂಥದ್ದನ್ನು ನಮಗೆ ಇಲ್ಲಿನ ಸಮಿತಿಯ ಸದಸ್ಯರಾಗಿರುವ ಇಬ್ರಾಹಿಂ ತಪಸ್ಸಿ ಅವರು ನಮಗೆ ಅವರು ಮಾಹಿತಿ ನೀಡ್ತಾರೆ. ಸರ್ ನಮಸ್ಕಾರ. ಇಬ್ರಾಹಿಂ ನಡುಪದವ್, ಇದರಲ್ಲಿ ಏನು ವ್ಯವಸ್ಥೆ ಇದೆ ಅನ್ನುವಂಥದ್ದು ಹೇಗೆ ಮಾಡಿದ್ದೀರಿ, ಏಕೆ ಈಗ ನಾವು ಇಲ್ಲಿ ಆಲ್ರೆಡಿ 3 ಬೆಡ್ ಮಾಡಿದ್ದೇವೆ. ಯಾಕಂದರೆ ನಮ್ಮ ಈ ಏರಿಯಾದಲ್ಲಿ ಕೆಲವು ತುಂಬ ಬಡವರಿದ್ದಾರೆ. ಅವರಿಗೆ ಸಣ್ಣ ಮನೆ ಇರ್ತದೆ, 1 ರೂಮ್ ಇರ್ತದೆ. ಆ 1 ರೂಮಲ್ಲಿ ಅವರಿಗೆ ಯಾರಿಗಾದರೂ ಕೊರೋನಾ ಬಂದರೆ ಇಲ್ಲ ಜ್ವರ ಬಂದರೆ ಅವರಿಗೆ ನೋಡ್ಕೊಳ್ಳಿಕ್ಕಾಗಲ್ಲ, ಅವರ ಮಕ್ಕಳು ಇರ್ತಾರೆ, ಹೆಂಡತಿರ್ತಾರೆ. ಅಂಥವರನ್ನು ತಂದು ನಾವು ಇಲ್ಲಿ ಅವರಿಗೆ ಒಂದು ಮೆಡಿಸನ್ ಮತ್ತು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಮೊದಲನೇ ಒಂದು ಟೆಸ್ಟ್ ಅವರಿಗೆ ಬೇಕಾದ ರೆಸ್ಟ್ ರೂಮ್ ಅಂತ ಹೇಳಿಕೊಂಡು ಅಲ್ಲಿ ಮಾಡ್ತಿದ್ದೆ. ಇನ್ನು ಜಾಸ್ತಿ ಎಲ್ಲ ಆದರೆ ಮತ್ತೆ ಹಾಸ್ಪಿಟ್ಲಿಗೆ ತಗೊಂಡು ಹೋಗುವ ರೀತಿಯಲ್ಲಿ ಮಾಡಿಟ್ಟಿದ್ದೇವೆ. ಈಗ 3 ಬೆಡ್ ಆಲ್ರೆಡಿ ಇದೆ. ಇನ್ನು ಬೇಕಾದರೆ ಇನ್ನೂ ಒಂದು 6 ಬೆಡ್ ಮಾಡುವ ವ್ಯವಸ್ಥೆ ಕೂಡ ಇದೆ. ಅದರಿಂದ ಈಗ 3 ರೆಡಿ ಮಾಡಿ ಇಟ್ಟಿದ್ದೇವೆ ನಾವು. ಇದು ನಮ್ಮ ಈ 30 ಜನ 40 ಜನ ತಂಡದಿಂದ ಆದೊಂದು ಕೆಲಸ. ಇದು ಕೊರೋನಾ ಯಾರಿಗೆ ಬಾಧಿತ ಆಗುತ್ತದೆ ಅವರನ್ನು ಟೆಸ್ಟ್ ಮಾಡಿ ಅವರಿಗೆ ಜ್ವರ ಬಂದರೆ ತಂದು ಇಲ್ಲಿ ಅವರಿಗೆ ರೆಸ್ಟ್ ಕೊಟ್ಟು ಬೇಕಾದ ಮೆಡಿಸನ್ ಮತ್ತು ಎಲ್ಲವನ್ನು ನಾವು ಇಟ್ಟಿದ್ದೇವೆ. ನಿಜವಾಗಿ ಇದು ಉಸ್ತಾದ್ಗಳ ರೂಮ್ ಅಲ್ಲಲ್ಲ, ಇದು ಬಾಡಿಗೆ ಅಂತ ಇದ್ದ ರೂಮ್ಗಳು ಖಾಲಿ ಇದೆ. ಈಗ 3 ರೂಮ್ ಇದೆ. ಇದ್ರಲ್ಲಿ ಒಂದರಲ್ಲಿ ನಾವು ಮಾಡಿದ್ದೇವೆ, ಇನ್ನೂ 2 ರೂಮ್ ಇದೆ. ಇದು ಮಸೀದಿಗಿಂತ ದೂರ ಇದೆ. ಇದು ಕಟ್ಟಡ ಮಸೀದಿ, ಅದು ಮದ್ರಸ ಇನ್ನು ಬೇರೆನೇ ಇದೆ. ಬೇಕಾದರೆ ಮದ್ರಸ ಕೂಡ ಇದೆ ನಮ್ಮ ಹತ್ರ. ಆದರೆ ಇದು ಯಾವುದಕ್ಕೂ ಎಲ್ಲದಕ್ಕೂ ಬೇಕಾದ ವ್ಯವಸ್ಥೆ ನಮ್ಮ ಹತ್ರ ಇದೆ ಇಲ್ಲಿಂದ. ಧನ್ಯವಾದ. ವೀಕ್ಷಕರೀಗ ನಾವು ಇದರ ಒಳಗೆ ಏನಿದೆ ಅನ್ನುವಂಥದ್ದು ನೋಡೋಣ. ಅಲ್ಲಿ ಮತ್ತು ಅಲ್ಲಿನ ಬಗ್ಗೆ ಮಾಹಿತಿಯನ್ನು ನಮಗೆ ನಾಸೀರ್ ನಡುಪದವರು ಸಹ ಕೊಡ್ತಾ ಇದೆ. ಕೆ ನಾಸೀರ್ ಕೊಣಜಿಕರ್ಸ್ ಅವರು ಸಹ ನಮ್ಮ ಜೊತೆ ಇದ್ದಾರೆ ತಂಡದವರು. ಅದರ ಒಳಗೇನ ಮಾಹಿತಿಯನ್ನು ಅವರು ಕೊಡ್ತಾರೆ. ಸರ್ ಬನ್ನಿ ಸರ್, ಒಳಗೆ ಏನಿದೆ ಅಂತ ಸ್ವಲ್ಪ ಹೇಳಿ. ವೀಕ್ಷಕರೇ, ನಾವೀಗ ಇಲ್ಲಿ ಕ್ವಾರಂಟೈನ್ ವ್ಯವಸ್ಥೆಯನ್ನು ಅಂತ ಮಾಡಿದ್ದಾರೆ. ಇಲ್ಲಿ 1 ರೂಮ್ಗೆ ನಾವು ಬಂದಿದ್ದೇವೆ. ಇಲ್ಲಿ 2 ಬೆಡ್ಗಳು ನೀವು ಕಾಣ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ನೋಡಿ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಸಹ ಮಾಡಿದ್ದಾರೆ. ಈಗ ಹೆಚ್ಚಿನ ಸಮಸ್ಯೆಗಳು ಬೆಂಗಳೂರು ಭಾಗದಲ್ಲಿ ಸಾವಿನ ಪ್ರಮಾಣಗಳು, ಹಾಗೆ ಉತ್ತರ ಕನ್ನಡ ಭಾಗದ ಆ ಕಡೆ ಎಲ್ಲ ಹೊರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಮಸ್ಯೆಗಳು, ಸಾವುಗಳು ಸಂಭವಿಸುವುದು ಆಕ್ಸಿಜನ್ ಸಮಸ್ಯೆಯಿಂದ. ಆದರೆ ಇಲ್ಲಿ ನೋಡಿ ಸಣ್ಣ ಒಂದು ಗ್ರಾಮ,
ಇದು ಗ್ರಾಮೀಣ ಪ್ರದೇಶ. ಇಲ್ಲಿ ಆಕ್ಸಿಜನ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಒಂದು ಸಣ್ಣ ಮಸೀದಿ ವ್ಯವಸ್ಥೆಯಲ್ಲಿ 2 ಬೆಡ್ಗಳು ಮತ್ತು ಇನ್ನೊಂದು ಬೆಡ್ ಒಳಗೆ ಇದೆ. ಈಗ ಇದರ ಬಗ್ಗೆ ಇಲ್ಲಿ ಬೇರೆ ಏನೆಲ್ಲ ವ್ಯವಸ್ಥೆ ಇದೆ ಎನ್ನುವಂಥದ್ದು ನಮಗೆ ಉದ್ಯಮಿಯು ಹಾಗೂ ಈ ಸಮಿತಿಯ ಪ್ರಮುಖರು ಆಗಿರುವಂತಹ ನಾಸೀರ್ ಕೋನಜೆಕಾರ್ಸ್ ಅವರು ಹೇಳ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಇದರಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ನಾನು ಈ ನಡುಪದು ಅಲ್ಲುಮರ್ ಜುಮ್ಮಾ ಮಸೀದಿಯ ಮಾಜಿ ಅಧ್ಯಕ್ಷ. ನಮ್ಮ ಈ ಪ್ರದೇಶದಲ್ಲಿ ಈ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ಯಾರೂ ಕೂಡ ತೊಂದರೆಗೊಳಗಾಗಬಾರ್ದು, ಬಡವರು ಅವರ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ಒಂದು ತೊಂದರೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಮಸೀದಿಯ ಎಲ್ಲ ಸದಸ್ಯರು, ನಮ್ಮ ಆಡಳಿತ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದೆವು. ನಮ್ಮ ಜಮಾತ್ ವ್ಯಾಪ್ತಿಯಲ್ಲಿ ಯಾರಿಗೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ನಾವು ಎಲ್ಲರೂ ಸಹಾಯ ಮಾಡಬೇಕು. ಇಲ್ಲಿ ಬರೀ ನಮ್ಮ ಮುಸಲ್ಮಾನ್ ಬಾಂಧವರಲ್ಲ, ಎಲ್ಲ ಇತರ ಹಿಂದೂ ಕ್ರೈಸ್ತ ಎಲ್ಲ ನಮ್ಮ ಜಮಾಯತಿನ ಆಸುಪಾಸಿನಲ್ಲಿರುವ ಸರ್ವ ಧರ್ಮದ ಜನರಿಗೂ ಕೂಡ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಸಹಕಾರವನ್ನು ಮಾಡಬೇಕು. ಅದೇ ರೀತಿ ಅವರಿಗೆ ಇನ್ನು ಆಹಾರದ ಬಗ್ಗೆ ತೊಂದರೆಯಾದಾಗ ಅದಕ್ಕೂ ಕೂಡ ನಾವು ಸಹಾಯ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಾವು ಪ್ರಾಥಮಿಕವಾಗಿ ನಮ್ಮ ಈ ಜಮಾತಿನ ಆಸುಪಾಸಿನಲ್ಲಿರುವ ಪ್ರತಿಯೊಂದು ಮನೆಗಳನ್ನು ಸರ್ವೆ ಮಾಡಿ ಆ ಮನೆಯಲ್ಲಿ ಎಷ್ಟು ಜನರಿದ್ದಾರೆ, ಆ ಮನೆಯವರ ಫೋನ್ ನಂಬರು, ಆಧಾರ್ ನಂಬರು, ಅವರ ಮನೆಯಲ್ಲಿ ಇರುವಂತಹ ಕಲಿತಿರುವಂತಹ ವಿದ್ಯಾವಂತರು, ಅವರ ವಿದ್ಯಾ ಅರ್ಹತೆ ಎಷ್ಟು, ಇದನ್ನೆಲ್ಲ ಕ್ರೋಢೀಕರಿಸಿ ಅವರದ್ದು ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ಕೊಂಡು ಅವರಿಗೆ ಸಂಪರ್ಕಕ್ಕೋಸ್ಕರ ನಮ್ಮ ಈ ನಡುಪದು ಜುಮಾ ಮಸೀದಿಯ ವ್ಯಾಪ್ತಿಯಲ್ಲಿ ಒಂದು ಹೆಲ್ತ್ ಸರ್ವಿಸ್, ನಡುಪದು ಹೆಲ್ತ್ ಸರ್ವಿಸ್ ಅನ್ನುವಂಥ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಎಲ್ರಿಗೂ ಇದರ ಸಮಿತಿಯಲ್ಲಿ ಕಾರ್ಯಾಚರಿಸುವಂತಹ ಪ್ರತಿಯೊಬ್ಬರಿಗೂ ನಾವು ವಿವಿಧ ಜವಾಬ್ದಾರಿಯನ್ನು ನೀಡಿದ್ದೇವೆ. ಯಾರಿಗೆ ಸರ್, ಇದು ನಮ್ಮ ಈ ಕ್ವಾರಂಟೈನ್ ವ್ಯವಸ್ಥೆಯನ್ನು ಮಾಡಿದ್ದೀರಲ್ಲ, ಇಲ್ಲಿ ಏನೆಲ್ಲ ವ್ಯವಸ್ಥೆ? ಈ ಕ್ವಾರಂಟೈನ್ ವ್ಯವಸ್ಥೆ ಏನು ಅಂತ ಹೇಳಿದರೆ, ಈಗ ಇಲ್ಲಿ ನಮ್ಮ ಈ ಜಮಾತ್ ವ್ಯಾಪ್ತಿಯಲ್ಲಿ ಯಾರಿಗಾದರೂ ಸಡನ್ ಮನೆಯಲ್ಲಿ ಒಂದಿಬ್ಬರು ಇದ್ದಾಗ ಮನೆಯಲ್ಲಿ ಅವರಿಗೆ ಐಸೋಲೇಷನ್ ಆಗಲಿಕ್ಕೆ ವ್ಯವಸ್ಥೆ ಕಡಿಮೆ ಇದ್ದಾಗ ನಾವು ಅವರನ್ನು ಇಲ್ಲಿ ತಂದು, ಬಾಕಿದ್ದವರಿಗೆ ಆ ರೋಗ ಹರಡದಂತೆ ಅವರಿಗೆ ಇಲ್ಲಿ ತಂದು ಐಸೋಲೇಷನ್ ಮಾಡಿ ಅವರಿಗೆ ಇಲ್ಲಿ ಫುಡ್ಡು, ಅವರಿಗೆ ಇಲ್ಲಿ ಮೆಡಿಸಿನ್ನು, ಅವರಿಗೆ ಟ್ರೀಟ್ಮೆಂಟ್ ಮಾಡುವಂಥ ಡಾಕ್ಟ್ರುಗಳು, ಈಗಾಗಲೇ ನೀವು ನಮ್ಮ ತಂಡದಲ್ಲಿರುವಂಥ ಎಲ್ಲ ಡಾಕ್ಟ್ರು, ಪ್ಯಾರಾಮೆಡಿಕಲ್ಸು ಎಲ್ಲರನ್ನ ನೀವು ಈಗಾಗಲೇ ನೋಡಿದ್ದೀರಿ, ಅವ್ರ ಹತ್ರ ಮಾತಾಡಿಸಿದ್ದೀರಿ. ಇವರೆಲ್ಲರ ಸಹಾಯ ತೆಗೆದುಕೊಂಡು ನಾವು ಅವರಿಗೆ ಒಂದು ಆರೈಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ. ಸರ್, ಇದು ಇಲ್ಲಿ ಏನೆಲ್ಲ ಮೆಡಿಸಿನ್ ವ್ಯವಸ್ಥೆಯನ್ನು ಸ್ವಲ್ಪ ತೋರಿಸ್ಬೋದು ಸರ್? ಬನ್ನಿ. ಪ್ರಾಥಮಿಕ ಚಿಕಿತ್ಸೆಗೆ ಬೇಕಾಗುವಂಥ ಮೆಡಿಸಿನ್ಗಳನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ಇಲ್ಲಿ ಈಗಾಗಲೇ ನೀವು ಕಾಣ್ಬೋದು, ಇದು ಮೆಡಿಸಿನ್ಗಳು, ಟ್ಯಾಬ್ಲೆಟ್ಸ್ಗಳು, ಆಮೇಲೆ ಇದಕ್ಕೆ ಆಕ್ಸಿಜನ್ಗೆ ಮಾಸ್ಕು ಎಲ್ಲ, ಇದು ಸ್ಯಾನಿಟೈಸರು ಎಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಒಂದು ಅಗತ್ಯತೆ ಬಂದಾಗ ಇಲ್ಲಿ ನಾವು ಡಾಕ್ಟರ್ಗಳನ್ನು ಇಲ್ಲಿ ಕರೆಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಕೂಡ ನಾವು ನಮ್ಮ ಸಮಿತಿಯವರು ಬದ್ಧರಿದ್ದೇವೆ. ಅವರಿಗೆ ಅವರ ಮನೆಯಲ್ಲಿ ತೊಂದರೆ ಆದಾಗ ಕೂಡ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಇನ್ನೊಂದು ಬೆಡ್ ಕೂಡ ಇದೆ ಇಲ್ಲಿ. ಇದು ನಾವು ಏನು ಪರ್ಚೇಸ್ ಮಾಡಿರೋದಂತಂದಲ್ಲ, ನಮ್ಮ ಜಮಾತಿನಲ್ಲಿ ಯಾರ ಮನೆಯಲ್ಲಿ ಇದು ತಂದು ಯೂಸ್ ಆಗುವಂಥ ಪ್ರಾಯದವರಿಗೆ ಇಂಥ ಬೆಡ್ಗಳನ್ನು ತಂದು ಮನೆಯಲ್ಲಿ ಅವರು ಇಟ್ಟಿದ್ರು. ಅದು ಈಗ ಅವರಿಗೆ ಉಪಯೋಗಕ್ಕಿಲ್ಲ. ಇದು ನಮ್ಮ ಜಮಾತಿನ ಇದರ ಸದಸ್ಯರಿಗೆ ಉಪಯೋಗ ಆಗಲಿ ಅಂತ ದೃಷ್ಟಿಯಲ್ಲಿ ಅವರು ದಾನ ಮಾಡಿದ್ದಾರೆ. ಇನ್ನೂ ಹಲವು ಪರಿಕರಗಳಿದ್ದಾವೆ. ಅದನ್ನು ಹಿಂದೆ ಕೊಡ್ಲಿಕ್ಕಿಲ್ಲ ನಿಮಗೆ ಮಸೀದಿಗೆ? ಇಲ್ಲಿ ಮಸೀದಿಗೆಲ್ಲ ನಾವು ಈ ಮಹಾಮಾರಿ ಈ ವ್ಯವಸ್ಥೆಯನ್ನು ಇದ್ದಾಗ ಅವರು ವಾಪಸ್ ಮಾಡಿದ್ದೇವೆ. ನಮಗಿದ್ರ ಅವಶ್ಯಕತೆ ಇಲ್ಲ. ಈಗ 1-2 ವರ್ಷ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂಥ ಎಲ್ಲ ಸಹಾಯವನ್ನು ನಾವು ತೆಗೆದುಕೊಂಡು ಅದರ ವ್ಯವಸ್ಥೆ ಮಾಡಲಿಕ್ಕೆ ನಾವು ಇಲ್ಲಿ ಬದಲಿದ್ದೇವೆ. ಧನ್ಯವಾದಗಳು ನಸೀರ್ ಸರ್, ತಮ್ಮ ಎಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.
ಈಗ ನಾವು ಇನ್ನು ಕೊನೆ ಹಂತವಾಗಿ ಇಲ್ಲಿ ಟೋಟಲ್ ವ್ಯವಸ್ಥೆ ಬಗ್ಗೆ ನಮಗೆ ಇಲ್ಲಿ ಮಸೀದಿ ಅಧ್ಯಕ್ಷರಾಗಿರುವಂತಹ ನಾಸಿರ್ ನಡುಪದವರು ಮಾಹಿತಿ ನೀಡ್ತಾರೆ. ವೀಕ್ಷಕರೀಗ ನಾವು ನಿಮಗೆ ಇಲ್ಲಿನ ಮಸೀದಿಯ ಎಲ್ಲ ವ್ಯವಸ್ಥೆಯನ್ನು ತೋರಿಸಿದ್ದೇವೆ, ಟೀಮನ್ನು ತೋರಿಸಿದ್ದೇವೆ, ಕ್ವಾರಂಟೈನ್ ವ್ಯವಸ್ಥೆ ಬಗ್ಗೆ ತೋರಿಸಿದ್ದೇವೆ, ಅದೇ ರೀತಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ತೋರಿಸಿದ್ದೇವೆ. ಈಗ ನಾವು ಇಲ್ಲಿ ಮಸೀದಿಯ ಟೋಟಲ್ ವ್ಯವಸ್ಥೆ ಇದು ಹೇಗೆ ಒಂದು ಪ್ಲ್ಯಾನ್ ಬಂತು, ಹೇಗೆ ಮಾಡಿದ್ರು, ಇಲ್ಲಿ ಏನು ಮಾಡಬೇಕು, ಇದೆಲ್ಲ ವ್ಯವಸ್ಥೆಯನ್ನು ಇದೊಂದು ಸಣ್ಣ ಒಂದು ಹಳ್ಳಿಯಲ್ಲಿ ಏಕೆ ಮಾಡಿದ್ದು ಒಂದು ಅದ್ಭುತವೇ ಸರಿ, ಒಂದು ಟೀಮ್ ವರ್ಕ್ ಆಗಿ ಇಲ್ಲಿ ಕೆಲಸ ಆಗ್ತಾ ಇದೆ. ಅದರ ಬಗ್ಗೆ ನಮಗೆ ಮಸೀದಿ ಅಧ್ಯಕ್ಷರಿದ್ದಾರೆ ನಾಸಿರ್ ನಡುಪದವರು, ಅವರು ಇದಕ್ಕೆ ಮಾಹಿತಿ ನೀಡಿದ್ದಾರೆ. ಸರ್ ನಮಸ್ಕಾರ, ಬನ್ನಿ ಸರ್ ಮಾಹಿತಿ ನೀಡಿದ್ರ ಬಗ್ಗೆ. ನಾವು ಇದಕ್ಕೆ ಯಾವ ರೀತಿಯ ನಿಮಗೆ ಪ್ಲ್ಯಾನ್ ಬಂತು? ಇದು 2ನೇ ವರ್ಷದ ಕೊರೋನಾ 2ನೇ ಅಲೆ ಅಂತ ಹೇಳ್ತಾ ಇದ್ದೇವೆ. ಕಳೆದ ವರ್ಷ ಇಲ್ಲದ ಪ್ಲ್ಯಾನ್ ಈ ವರ್ಷ ಹೇಗೆ ಬಂತು ಸರ್? ಕಳೆದ ವರ್ಷ ಸಹ ನಾವು ನಮ್ಮ ಈ ಪ್ರದೇಶದ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಆಹಾರದ ಕಿಟ್ ವಿತರಣೆ ಮಾಡುವಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡೆಯುವಂಥದ್ದನ್ನೆಲ್ಲ ಮಾಡ್ತಾಯಿದ್ದೆವು. ಈ ಸಲ ಪ್ರಥಮವಾಗಿ ನಮ್ಮಲ್ಲಿ ಸುತ್ತಮುತ್ತಲಿರತಕ್ಕಂಥ ಎಲ್ಲ ವಿದ್ಯಾವಂತ ಯುವಕರು ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ದುಡಿತಿರ್ತಕ್ಕಂಥ ಎಲ್ಲ ಪ್ರದೇಶದ ಜನ ಈ ಪ್ರದೇಶದಲ್ಲಿದ್ದಾರೆ, ನಮ್ಮ ಜಮಾತಲ್ಲಿದ್ದಾರೆ. ಅತಿ ಮುಖ್ಯವಾಗಿ ತುಂಬ ಡಾಕ್ಟರ್ಸ್ಗಳು, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಗಳು, ಪ್ಯಾರಾಮೆಡಿಕಲ್ ಇದು ಮಾಡ್ತಿರ್ತಕ್ಕಂಥವ್ರು, ಮತ್ತು ಬಿ ಫಾರ್ಮ್ ಮತ್ತು ಎಕ್ಸ್ರೇ ಟೆಕ್ನಿಷಿಯನ್ ಮತ್ತು ಬೇರೆ ಬೇರೆ ಇಂಜಿನಿಯರ್ಸ್ ಎಲ್ಲ ಪ್ರೊಫೆಸರ್ಸ್ಗಳೆಲ್ಲ ಇರತಕ್ಕಂಥ ಒಂದು ಸುಶಿಕ್ಷಿತವಾಗಿರತಕ್ಕಂಥ ಜಮಾತ್ ಅಂತ ಹೇಳಿದರೂ ತಪ್ಪಾಗಲಾರದು. ಇವರೆಲ್ಲ ಅಭಿಪ್ರಾಯವನ್ನು ಪಡ್ಕೊಂಡು, ನಾನು ಒಬ್ಬ ಕಿರಿಯವ ಆದರೂ ಸಹ ಎಲ್ಲ ಹಿರಿಯರ ಮಾರ್ಗದರ್ಶನ, ಮಾಜಿ ಅಧ್ಯಕ್ಷರುಗಳು, ಮಾಜಿ ಕಾರ್ಯದರ್ಶಿಗಳು, ಎಲ್ಲರ ಒಂದು ಉಲಮಾಗಳು, ಇವರೆಲ್ಲ ಮಾರ್ಗದರ್ಶನವನ್ನು ಪಡ್ಕೊಂಡು ನಮ್ಮೂರಿನ ಕೆಲಸ ನಾವೇ ಮಾಡಬೇಕು, ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈ 3 ವ್ಯವಸ್ಥೆ ಪ್ರಥಮ ಹಂತದಲ್ಲಿ ಇದು ಆಗಬೇಕೆಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು 2 ತಿಂಗಳಿಂದ ಮುಂಚೆ ಇದನ್ನು ಸಕ್ರಿಯವಾಗಿ ಒಂದು 30 ಜನರ ಟೀಮನ್ನು ರೂಪೀಕರಣವನ್ನು ಮಾಡಿ ಅವರವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು, ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಯಾರಿದ್ದಾರೆ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಯಾರಿದ್ದಾರೆ ಅವರ ಕೈಯಲ್ಲಿ ಒಂದು ಆಕ್ಸಿಮೀಟರ್ ಮತ್ತು ಸ್ಯಾನಿಟೈಸರ್ ಕೊಡುವಂಥದ್ದು, ಮತ್ತು ಅವರು ಅದಕ್ಕೆ ಒಂದು ರಿಪೋರ್ಟ್, ಒಂದು ಬುಕ್ಲೆಟ್ ಮಾಡಿ ಅದರ ಒಂದು ರಿಪೋರ್ಟನ್ನು ಎಂಟ್ರಿ ಮಾಡುವಂಥದ್ದು. ಇದಕ್ಕೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಾಗಿ ನಾವು ಅವರಲ್ಲಿ ಮಾತಾಡಿದ್ದೇವೆ. ನಾವು ಯಾವುದೇ ರೀತಿಯ ಮೆಡಿಸಿನ್ ಕೊಡುವಂಥ ವ್ಯವಸ್ಥೆ ಇಲ್ಲ. ಏನಾದರೂ ಅವರಿಗೆ ಆರೋಗ್ಯದಲ್ಲಿ ಸಂಬಂಧಪಟ್ಟಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ನೇರವಾಗಿ ಡಾಕ್ಟರ್ ಹತ್ರ ಕೊಂಡೋಗುವಂಥದ್ದು. ಮತ್ತು ನಮ್ಮೂರಲ್ಲಿ ಸಹ ಡಾಕ್ಟರ್ಸ್ಗಳಿದ್ದಾರೆ, ಅವರ ಮಾರ್ಗದರ್ಶನ ಮತ್ತು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳು ಮತ್ತು ಸರ್ಕಾರಿ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಅವರ ಆ ಬಿಲ್ಲನ್ನು ಪಾವತಿ ಮಾಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾಯಿದ್ದೇವೆ. ಈಗ ಇದು ಎಷ್ಟು ಮನೆಗಳಿಗೆ ಸಂಬಂಧ ಬರ್ತದೆ? ಒಂದು 250ರಿಂದ 300 ಮನೆಗಳಿಗೆ ಸಂಬಂಧಪಡ್ತದೆ. ನಿಮ್ಮ ಊರಿಗೆ ಅಥವಾ ಹೊರಗಿನ? ಇಲ್ಲ, ನಮ್ಮ ಊರಲ್ಲಿ ನಮ್ಮ ಜಮಾತಿಗೆ ಸಂಬಂಧಪಟ್ಟಾಗಿ ಒಂದು 140-150 ಮನೆ. ಅದೇ ಮತ್ತು ಬೇರೆ ಫ್ಲ್ಯಾಟಲ್ಲಿ ಇರ್ತಕ್ಕಂಥವ್ರು ಮತ್ತು ಬೇರೆ ಜಾತಿ ಧರ್ಮ ವರ್ಗ ಯಾವುದನ್ನು ಮೀರಿ ಇರತಕ್ಕಂಥ ಎಲ್ಲ ವರ್ಗದವರನ್ನು ಸೇರಿಸಿ ಒಂದು 300 ಮನೆಗಳು ಆಗ್ಬೋದು ಅಂತ ಹೆಚ್ಚು ಕಡಿಮೆ. ಈಗ ಮುಖ್ಯವಾಗಿ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳು ಆಗಿವೆ? ಈಗ ಇದ್ರಾಗ ಏನಾದರೂ ಇಲ್ಲಿ ಪ್ರಕರಣಗಳು ಬಂದಿದೆ? ಈಗ ಇಲ್ಲಿ ಇಷ್ಟೊತ್ತರ ತನಕ ಯಾವುದೇ ಪ್ರಕರಣಗಳು ನಮ್ಮ ವ್ಯಾಪ್ತಿಯಲ್ಲಿ ದಾಖಲಾಗಿಲ್ಲ ಕೋವಿಡ್ಗೆ ಸಂಬಂಧಪಟ್ಟಾದರೆ. ಆದರೂ ಸಹ ಒಬ್ಬರಿಗೆ ಧೈರ್ಯ ಕೊಡಬೇಕಾಗಿರೋದು ಅತಿ ಮುಖ್ಯ. ಕೆಲವು ಇವತ್ತಿನ ಸರ್ಕಾರದ ಈ ಲಾಕ್ಡೌನ್ ವ್ಯವಸ್ಥೆಯಲ್ಲಿ ನಿರಂತರವಾಗಿ ತಿಂಗಳಗಟ್ಟಲೆ BP, ಶುಗರ್ ಮತ್ತು ಹಾರ್ಟ್ ಇಂಥ ಪೇಷಂಟ್ಗಳಿರ್ತಕ್ಕಂಥ ಮನೆ ಇದೆ. ಮಕ್ಕಳಿಗೆ ಉದ್ಯೋಗ ಕೂಲಿ ಮಾಡ್ತಿರ್ತಕ್ಕಂಥವ್ರಿಗೆ ಕೂಲಿ ಇಲ್ಲ, ಬೇರೆ ಬೇರೆ ಕೆಲಸಕ್ಕೆ ಹೋಗೋವರಿಗಿಲ್ಲ. ಅಂಥ ಸಂದರ್ಭಗಳಲ್ಲಿ ಅವರ ಮನೆಯಲ್ಲಿ ಅದಕ್ಕೆ ಕೊಡುವಂಥ ಟ್ಯಾಬ್ಲೆಟ್ಗಳ ಅವಶ್ಯಕತೆ ಇದ್ದರೂ ಸಹ ಅವರಿಗೆ ಅದನ್ನು ಕೊಡಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಮೆಡಿಸಿನ್ನ ಕೊರತೆ ಆದಾಗ ಆರೋಗ್ಯ ವಿಪರೀತವಾಗಿ ಏರುಪಾರಾಗುವ ಸಂದರ್ಭಗಳು ಬರ್ತದೆ. ಅದಕ್ಕಾಗಿ ನಾವು ಈ ಟೀಮ್ ಮಾಡಿರೋದ್ರಿಂದ ಅವರಿಗೆ ಸಮಯಕ್ಕೆ ಸರಿಯಾಗಿ ಮೆಡಿಸಿನ್ ಕೊಂಡೋಗಿ ಕೊಡುವಂಥದ್ದು ಪ್ರಥಮ. ಎರಡನೇದು ಆಹಾರಕ್ಕೆ ಸಂಬಂಧಪಟ್ಟಾಗೆ ಅವರಿಗೇನಾದರೂ ಯಾರು 100ಕ್ಕೆ 100 ಆ ಸಂಬಂಧಪಟ್ಟ ಆಹಾರದ ವ್ಯವಸ್ಥೆ ಇಲ್ಲ ಅಂತಿದೆ, ಅವರಿಗೆ ಒಂದು ಆಹಾರದ ಕಿಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಅಂದರೆ ಇದು ಕೇವಲ ಕೊರೋನಾಕ್ಕೆ ಮಾತ್ರ ಅಲ್ಲ, ಇತರ ಎಲ್ಲ ವಿಚಾರ. ಇದು ಎಷ್ಟು ಸಮಯಕ್ಕೆ ನಿಮಗೆ ಲಾಕ್ಡೌನಲ್ಲಿ ಇರ್ತದಲ್ಲ, ನೆಕ್ಸ್ಟ್ ಮುಂದುವರಿತದೆ ಇದು? ನಮ್ಮ ಅಭಿಪ್ರಾಯ ಎಲ್ಲ ಹಿರಿಯರು, ನಮ್ಮ ಮಾಜಿ ಅಧ್ಯಕ್ಷರುಗಳು, ನಮ್ಮ ಊರಿನ ಹಿರಿಯರು, ನಮ್ಮ ಯುವಕರು, ನನ್ನ ಸಹೋದರಿಯರು ಎಲ್ಲರ ಸಹಕಾರ ಇದ್ದೇ ಮುಂದಕ್ಕೆ ಸಹ ಇದೊಂದು ನಿರಂತರವಾಗಿ ಈ ಊರಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಆಗ್ತದೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು. ವೀಕ್ಷಕರು, ಈಗ ಇಲ್ಲಿನ ವ್ಯವಸ್ಥೆ ಬಗ್ಗೆ ಎಲ್ಲ ನಾವು ನಿಮಗೆ ತೋರಿಸಿದ್ದೇವೆ, ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ನೀಡಿದ್ದೇವೆ. ಈಗ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಏನು ಅಂತ ಹೇಳಿದರೆ, ಕೊರೋನಾ ಮೊದಲನೇ ಅಷ್ಟೊಂದು ಸೀರಿಯಸ್ ಆಗಿ ಯಾರು ತೆಗೆದುಕೊಳ್ಳಲಿಲ್ಲ, ಆದರೆ 2ನೇ ಅಲೆಯಲ್ಲಿ ಯುವಕರು ಹೆಚ್ಚಾಗಿ ಸಾವನ್ನಪ್ತಾರುವಂಥ. ಈಗ ನಾವು ಸಹ ಹಾಗೆ ಮಾಸ್ಕನ್ನು ಮಸ್ಟಾಗಿ ಬಳಕೆ ಮಾಡ್ತಾ ಇದ್ದೇವೆ. ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಪಾಡುವಂಥದ್ದು ಮುಖ್ಯ ಎಂದು ಹೇಳಿಕೊಂಡು ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಹೊಸಕೊರಲ್ 24x7.